ನಾನು ಆಗ್ರ ಕಪ್ಪೇತ ಮಾಡ್ತೇನೆ. ಅದು ಮಾಡಲಿಕ್ಕೆ ನಾನು ಕುಂಬಳಕಾಯಿ ತುಂಡು ಮಾಡಿ ಇಟ್ಟಿದ್ದೇನೆ. ಈಗ ಸುಣ್ಣದ ನೀರಿನಲ್ಲಿ ಹಾಕಿ 12 ಗಂಟೆ ಇಡುತ್ತೇನೆ. ಈಗ 12 ಗಂಟೆ ಇಡಬೇಕಿದು. ಈಗ ಮುಚ್ಚಿಡ್ತೇನೆ. ಸುಣ್ಣದಲ್ಲಿ ಹಾಕಿ 10 ಗಂಟೆ ಆಯಿತು. ಈಗ ಚಂದ ಮಾಡಿ 3 ಸಲ ನೀರಲ್ಲಿ ಹಾಕಿ ತೊಳೆದು ತೆಗಿತೇನೆ. ಕ್ಲೀನ್ ನೀರು ಬಂತು. ಈಗ 3 ನೀರು ತೆಗೆದಿದ್ದೇನೆ. 2.5 ಪಾವು ಸಕ್ಕರೆ ಹಾಕಿದ್ದೇನೆ. ಒಂದು 2 3 4 5 ಇಡ್ತೇನೆ. ಕರಗ್ಲಿಕ್ಕೆ ಇಡ್ತೇನೆ. ಸಕ್ಕರೆ ಪಾಕ ಆಯಿತು. ಈಗ ನೀರು ಬಿಸಿ ಮಾಡಲಿ. ಈ ಕುಂಬಳಕಾಯಿ ತುಂಡು ಇದರಲ್ಲಿ ಸ್ವಲ್ಪ ಬೇಯಿಸ್ಲಿಕ್ಕೆ ಉಂಟು. ಸಕ್ಕರೆ ನೀರು ಪಾಕ ಇದರ ಒಳಗೆ ಹೋಗ್ಬೇಕೇಳಿ ಸ್ವಲ್ಪ ಕೊಚ್ಚಿ ಹಾಕಬೇಕು. ಹೀಗೆ ಈಗ ಕುದಿ ಬಂತು. ತೆಗಿತೇನೆ. ಈಗ ಚಾವಣಿಯಲ್ಲಿ ತೆಗಿತೇನೆ. ಸ್ವಲ್ಪ ಗಾಳಿಗೆ ಹಾಕ್ತೇನೆ. ಈಗ ನೀರೆಲ್ಲ ಹೋಯ್ತು. ಈಗ ಇದನ್ನು ತೆಗೆದು ಸಕ್ಕರೆ ಪಾಕದಲ್ಲಿ ಹಾಕ್ತೇನೆ ನಾನು. ಈಗ ಕುದಿ ಬಂತು ಇದಕ್ಕೆ. ಈಗ ಆಫ್ ಮಾಡ್ತೇನೆ. ಇದು ಒಂದು ರಾತ್ರಿ ಇದರಲ್ಲೇ ಇರಬೇಕು. ಈಗ ಆಫ್ ಮಾಡ್ತೇನೆ. ಇದು ಸಕ್ಕರೆ ಪಾಕದಲ್ಲಿ ಹಾಕಿ ಇಟ್ಟದು. ಈಗ ಪುನಃ ಕುದಿಸ್ಲಿಕ್ಕೆ ಇಡ್ತೇನೆ. ಕೇಶರನ್ನು ಹಾಲಿಗೆ ಹಾಕಿ ಇದು ಮಾಡಿದ್ದೇನೆ. ಈಗ ಅದಕ್ಕೆ ಹಾಕಿ ಬಿಡ್ತೇನೆ.
ಹೀಗೆ ಇಡ್ಬೇಕು, ಮತ್ತೆ ಅದು ಗಾಳಿಗೆ ಒಣಗ್ಬೇಕದು. ಹೋಮ್ ಮೇಡ್ ಆಗ್ರಾ ಕಾ ಪೇಠ ರೆಡಿ ಆಯಿತು. ಕೇಸರ್ ಸಹ ಹಾಕಿದ್ದೇನೆ. ಕಲರ್ ನೋಡಿ ಎಷ್ಟು ಒಳ್ಳೆ ಬಂದಿದೆ. ನೀವು ಸಹ ಟ್ರೈ ಮಾಡಿ, ಮತ್ತೆ ಹೇಗಾಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.